ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹಾಗೂ ಬೆಂಗಳೂರಿಗೆ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಪಾರ್ಪಿಕಲ್ ಎಂಬಲ್ಲಿ ಸುಮಾರು 1 ವರ್ಷ ಆದರೂ ಕಾಮಗಾರಿ ಮುಗಿದಿಲ್ಲ. ಇದೇ ಮಾರ್ಗದಲ್ಲಿ ಧರ್ಮಸ್ಥಳಕ್ಕೆ ದಿನಕ್ಕೆ ನೂರಾರು ವಾಹನಗಳು ಬಂದು ಹೋಗುತ್ತವೆ. ಆದರೆ ಹೆದ್ದಾರಿ ರಿಪೇರಿ ಮಾಡುವಂತಹ ಗುತ್ತಿಗೆದಾರರು ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ಶಿವಪ್ರಸಾದ್ ಅಜಿಲ ಅವರನ್ನು ಸಂಪರ್ಕಿಸಿದರೆ ಹಾರಿಕೆ ಉತ್ತರ ಕೊಟ್ಟು ಕೂಡಲೇ ಕಾಮಗಾರಿ ಮುಗಿಸ್ತೇವೆ ಅಂತ ಹೇಳಿ ಹಲವು ತಿಂಗಳುಗಳೇ ಕಳೆದಿದೆ. ಈಗ ರಸ್ತೆಯ ಗುಂಡಿಯು ಮುಚ್ಚದೆ ಇತ್ತ ಡಾಮರೀಕರಣವನ್ನು ಮಾಡದೆ ಇಂಜಿನಿಯರ್ ಅವರ ಪಾಡಿಗೆ ಅವರಿದ್ದಾರೆ. ಇದೀಗ ಸಾರ್ವಜನಿಕರು ಆಕ್ರೋಶಗೊಂಡಿದ್ದು ವಾಹನ ಸಂಚಾರಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೂಡಲೇ ರಸ್ತೆಗೆ ಡಾಮರೀಕರಣ ಮಾಡದೇ ಇದ್ದರೆ ಪ್ರತಿಭಟನೆ ಮಾಡ್ತೇವೆ ಎನ್ನುವಂತೆ ಎಚ್ಚರಿಕೆಯನ್ನು ಸಾರ್ವಜನಿಕರು ಕೊಟ್ಟಿದ್ದಾರೆ. ಈ ರಿಪೇರಿ ಮಲ್ಪರ ತೀರ್ಚಂಡ ಇಂಚಿನ ಗರಿಪ್ ಪಾಡ್ನದ ಹೇಗೆ ಆಗಲೇ ಇಂಚಿನ ಗರಿಪ್ನದ ಹೇಗೆ ಆ ಇತ್ರ ದುಂಬಿ ಇತ್ತಿನ ರೋಡ್ ಎಡ್ಡೈತಿನ ಇತ್ತ ದಾಯ ಇಂಚಿನ ಹಾಲು ಮಲ್ತದ ರೋಡ್ ಹಾಲು ಮಲ್ತದ ಲಗಡಿ ಎತ್ತು ಬರ್ತಾರೆ. ಈಗ ಬೈಕ್ ದಾಖಲೆ ಅಂತೂ ಏತು ಸರ್ತಿ ಬೂರ್ತಾರೆ ಏನೇ ಮುಲ್ತು ಉಜ್ಜಿರೇಕೆ ಬೇಲೆ ಬೋಪನೆ ಏತು ಸರ್ತಿ ಬೂರ್ನ ಹಾಕ್ಲೇನೆ ಲಕ್ಕತ್ ಲಾರಿಗಳು ಬಾಕಿ ಅಯ್ಯೋ ಕಾರುಗಳು ಬಾಕಿ ಅಯ್ಯೋ ಏತದೆ ರಾತ್ರಿ ಪುರ ಪುಡಿರ್ತಿ ಆಗ್ಲೇನೆ ಲೆತ್ತೋ ಇದು ರೋಡೇ ಸರಿ ಮಾಲ್ತು ಪೂಜಾರಿ ಒಂಜರ ವರ್ಷ ಅಂಡು ದಾಯ್ತ ಇಂಚಿನ ಕತೆ ಹೋಲಂಡ ದುಮ್ಮದ ಈ ಮಣ್ಣದ ರೋಡ್ ಅಂಡ ಪೋಂಡಲ್ಲ ರಗಲಿಜ್ಜಾಂಡು ಇಂಚಿನ ರೋಡ್ ಪೋತು ಅಂಚಿನ ಅವಸ್ಥೆ ಆತುಂಡು ಈ ರೋಡ್ ತೂಲೆ ಎಂಚ ಉಣ್ಣು ಒಂಜಿ ವರ್ಷ ದುಂಬೆ ಒಂಜರ ವರ್ಷ ಅವು ನರಮಣಿ ಪೋಪುನ ಅಂತ ಬಿಡಿ ವೆಹಿಕಲ್ಲ ಪೋವರ ಆಪುಜಿ ಮರಿಯಾಲ ಇಡೀ ಮರಿಯಾಲ ಹತ್ತು పోతుంది ಮರಿಯಾಲ ನೆಟ್ಟ ಪೋವರಣೆ ಆಪುಜಿ ಇತ್ತ ಚೂಚೂರು ಮಣ್ಣು ಮಾಡಿದ ಅವಳು ಮೂಲು ಲಗಡಿ ಎತ್ತದು ಉಳ್ಳರಿ ಇತ್ತ ರೋಡ್ಲ ಹಾಲು ಮಾಡ್ತಾರೆ ಎಂಕಲಕ್ಕೆ ಮೂಲ ಪಾರ ಆಪುಜಿ ಗುಂಡಿ ಗುರುಪು ಅವು ಗಟ್ಟಿ ಬರ್ತು ಹೋಗ್ತೇವೆ ಬುಕ್ಕ ಈಗ ಅಡಗಾಲ್ಡ್ ನಾನು ಇತ್ತ ಧೂಳು ರೋಡ್ ಸರಿಜಿ ಒಂಜಿಲ ಸರಿಜಿ ಇದು ಬುಡ್ದು ಅರ್ಧೊಟ್ಟು ಬುಡ್ದು ಹೋಗ್ತೇವೆ ಎಂಕಲಕ್ಕೆ ಇತ್ತಂಜಿ ಅರ್ಜೆಂಟ್ ಆವಡತ್ತೆ ರೋಡ್ ಜನ ಪಾರ ಭಾರಿ ಕಷ್ಟ ಸಾಧಾರಣ ಇದು 1 ವರ್ಷ ಮುಟ್ಟ ಉಂಟು ಆಂಡು ಇಂಚನೆ ಭಾರಿ ನರ್ಕವ ತಂದಿಲ್ಲ ಎಂಕಲ ಪಾಪನ